ಕಾಂಗ್ರೆಸ್ ಕಾರ್ಯಕರ್ತ ಚಾವಡಿ ರಘುನಾಥ್ ರೈ ಅವರ ಮೇಲೆ ಇಬ್ಬರು ಯುವಕರು ಏಕಾಏಕಿ ಚೂರಿಯಿಂದ ತಲೆಗೇರಿದು ಹಲ್ಲೆ ಮಾಡಿ ಜೀವ ಬೆದರಿಕೆ ಒಡ್ಡಿರುವ ಘಟನೆ ತಿಂಗಳಾಡಿ ಬಳಿ ನಡೆದಿದೆ. ರಘುನಾಥ್ ರೈ ಅವರು ಮದುವೆ ಕಾರ್ಯಕ್ರಮವನ್ನು ಮುಗಿಸಿ ಬಸ್ ಇಳಿದು ಅಂಗಡಿಯೊಂದಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿದ್ದ ಸುಧೀನ್ ರೈ ಹಾಗೂ ನಿಶಾಂತ್ ಪೂಜಾರಿ ಎಂಬುವರು ಏಕಾಏಕಿ ದಾಳಿ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ರಘುನಾಥ್ ರೈ ಅವರ ತಲೆಯ ಭಾಗಕ್ಕೆ ಪೆಟ್ಟು ಬಿದ್ದಿದ್ದು ತತ್ಕ್ಷಣ ರಘುನಾಥ್ ರೈ ಅವರನ್ನ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚೂರಿ ಹಾಗೂ ಕೈಗೆ ಹಾಕುವಂತಹ ಖಡ್ಗದಿಂದ ರಘುನಾಥ್ ರೈ ಅವರ ತಲೆಗೆ ರಕ್ತ ಚಿಮ್ಮುವಂತೆ ಹಲ್ಲೆ ನಡೆಸಲಾಗಿದೆ. ಘಟನೆಗೆ ಕಾರಣ ತಿಳಿದು ಬಂದಿಲ್ಲ. ಸದ್ಯ ಘಟನೆಗೆ ಸಂಬಂಧಿಸಿ ಆರೋಪಿ ನಿಶಾಂತ್ ಪೂಜಾರಿ ಮತ್ತು ಸುಧೀನ್ ರೈ ಎಂಬುವರನ್ನ ಸಂಪ್ಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ನಿಶಾಂತ್ ಪೂಜಾರಿ ಅವರು ಬಜರಂಗ ದಳದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಗುರುತಿಸಿಕೊಂಡಿದ್ದಾನೆ. ಅಲ್ಲದೆ ಆತನ ಮೇಲೆ ಹಲವು ಕ್ರಿಮಿನಲ್ ಪ್ರಕರಣಗಳು ಕೂಡ ದಾಖಲಾಗಿವೆ. ಈತನಿಗೆ ಈ ಹಿಂದೆ ಗಡಿಪಾರು ಆದೇಶವೂ ಆಗಿತ್ತು. ನಾನು ಬಂಟ್ವಾಳಗೆ ಮದುವೆಗೆ ಹೋಗಿ ಬರುವವನು. ಬಸ್ ಇಳಿದು ಬರುವಾಗ ಮಳೆ ಬರ್ತಾ ಇತ್ತು. ನಾನು ಅಂಗಡಿಗೆ ಹೋಗಿದ್ದೆ. ಅಂಗಡಿ ಹೋಗಿ ನಿಲ್ಲುವಾಗ ಅಲ್ಲಿ ಇಬ್ಬರವರು ಇದ್ದರು. ಒಂದು ನನ್ನ ಅಕ್ಕನ ಮಗ, ಮತ್ತೊಂದು ಸುದ್ದೀನ್ ಮತ್ತು ನಿಶಾಂತ್ ಅಂತ. ಏನಂತ ಕಾರಣ ಇಲ್ಲ. ನನ್ನ ಜಾಗ ದಿವಸ ಏನೇನೋ ಮಾತಾಡ್ತಿದ್ದರು ಅವರು. ಬಂದು ನನ್ನ ಕೋಣಲ್ಲಿ ಹಿಡಿದು ಆಚೆ ರಚ್ಚ ಪಚ್ಚೆ ಎಳೆದು ಎಲ್ಲ ಹಾಕಿದರು ಯಾರು ಇಬ್ಬರು ಸಹ. ಮತ್ತು ಅವನ ಹತ್ರ ಚಾಕು ಎಲ್ಲ ಇತ್ತು, ಯಾರದ ನಿಶಾಂತನ ಹತ್ರ. ನನಗೆ ಜೀವ ಬೆದರಿಕೆ ಎಲ್ಲ ಆಗಿದ್ದರು. ನನ್ನ ಜಾಗ ಎಲ್ಲ ಕೊಡೋದಿಲ್ಲ ಹಾಗೆ ಹಾಗೆ ಎಲ್ಲ ಹೇಳ್ತಿದ್ದನು ಯಾರು ನನ್ನ ಅಕ್ಕನ ಮಗ. ಇಷ್ಟೇ. ನಾನು ಎಂತ ಬೇಕಾದ್ರೆ ಮನೆಯಲ್ಲಿ ಹೋಗಿ ಮಾತಾಡುವ ಎಂಥ ವಿಷಯ ಅಂತ ಅವನ ಹತ್ರ ಕೇಳಿದೆ. ಇಲ್ಲ, ಅಲ್ಲಿ ಪಂಚಾಯತಿಯಲ್ಲಿ ಎದುರುಗಡೆಯಲ್ಲಿ ಈಗ ನಮ್ಮ ಮಾತಾಗ್ತಾ ಇತ್ತಲ್ಲ, ಅಲ್ಲಿ ಪೊಲೀಸರು ಹೇಳಿದ್ರು. ಬೇಕಾದರೆ ನಾನು ಅವ್ರ ಹತ್ರ ಹೋಗಿ ಹೇಳ್ತೇನೆ, ಏನು ಮಾಡ್ತಾರೆ ಅಂತ ಹಾಗೆ ಹೀಗೆ ಎಲ್ಲ ಹೇಳಿದೆ ಯಾರು ನಿಶಾಂತ್. ನಾನು ಹೇಳಿದ್ದು ದೂಡಿಯಾಗಿ ಎಂಥದ್ದು ಎಲ್ಲ ಹೊಡೆದಿದ್ದು ಅಂತ ಗೊತ್ತಿಲ್ಲ ನನಗೆ ಅಂತ. ಅವನ ಹತ್ರ ಚಾಕು ಇತ್ತು, ಮತ್ತು ಅವನ ಹತ್ರ ಖಡ್ಗ ಇತ್ತು ಕೈಯಲ್ಲಿ. ತಲೆಗೆ ಬಿಟ್ಟು ತಲೆಗೆ ಹೊಡೆದದ್ದು. ತಲೆಗೆ ಹೊಡೆದದ್ದು ನನಗೆ. ತಲೆಗೆ ಮತ್ತು ನನ್ನ ದೂಡಿ ಹಾಕಿದ್ದು, ಕಂಬಕ್ಕೆಲ್ಲ ದೂಡಿ ಹಾಕಿದರು. ಮತ್ತು ತಲೆಗೆಲ್ಲ ಏಟಾಗಿದೆ. ಈ ಕಡೆಗೆ ಸಹ ಇಲ್ಲಿ ರಕ್ತ ಬರ್ತದೆ. ಇಡೀ ಎಲ್ಲ ಅಲ್ಲಿ ಜಗಲೆಯಲ್ಲಿ ರಕ್ತದ ಓಕ್ಲಿ ಆಗಿದೆ.